ಕಳೆದ 8 ದಶಕಗಳಿಂದ ರಾಜ್ಯದ ಮನೆ ಮಾತಾಗಿರುವ ಬಿಗ್ ಮಿಶ್ರ ಬೇಡ ಇದೀಗ ಉಡುಪಿಯಲ್ಲಿ ನೂತನ ಶಾಖೆಯನ್ನು ಆರಂಭಿಸಿದೆ. ಸಂಸ್ಥೆಯ ಮುಖ್ಯಸ್ಥರಲ್ಲೊಬ್ಬರಾಗಿರುವಂತಹ ಶ್ರೀಕಾಂತ್ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಂದು ನೂತನ ಶಾಖೆ ಉದ್ಘಾಟನೆಗೊಂಡಿತು. ಆಗಮಿಸಿರುವ ಎಲ್ಲ ಗ್ರಾಹಕರಿಗೆ ಪೇಡವನ್ನು ನೀಡಿ ಆರಂಭಕ್ಕೆ ಶುಭ ಹಾರೈಸಲಾಯಿತು. ಅದೇ ರೀತಿಯಾಗಿ ನೂತನ ಶಾಖೆಯ ಸುಖೇಶ್ ಶೆಟ್ಟಿ ಮತ್ತು ರಾಜೇಶ್ ಶೆಟ್ಟಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಧ್ಯೇಯ ಉದ್ದೇಶಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಹಿಂದೆಯೂ ಇತ್ತು, ಆದರೆ ಪುನಃ ಇನ್ನೊಂದು ಬಾರಿಗೆ ಮಿಶ್ರ ಪೇಡದವರ ರುಚಿಯಾದ ಎಲ್ಲರೂ ಇಷ್ಟಪಡುವಂಥ ಇಡೀ ಕರ್ನಾಟಕದಲ್ಲಿ ಅಲ್ಲ ಹೊರಗೆಲ್ಲ ಮನೆ ಮಾತಾಗಿರುವ ನಮ್ಮ ಮಿಶ್ರ ಪೇಡದ ಒಂದು ಶೋರೂಮನ್ನು ನಾವಿಲ್ಲಿ ಮಾಡಿದ್ದೇವೆ. ಅದಕ್ಕೆ ತಮ್ಮ ಎಲ್ಲ ಈ ಉಡುಪಿ ಈ ಥರ ಸುತ್ತಮುತ್ತ ಎಲ್ಲ ಜನರದ್ದು ಸಹಕಾರವನ್ನು ನಾವು ಬಯಸ್ತೇವೆ. ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ನಮ್ಮ ಉಡುಪಿಯಲ್ಲಿ